ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇದುವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನೂರಾರು ವೇದಿಕೆಗಳಲ್ಲಿ ತಮ್ಮ ಕಂಠಸಿರಿಯ ಮೂಲಕ ಅದೆಷ್ಟೋ ಜನರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿದಂತಹ ಗಾಯನ ಪ್ರತಿಭೆಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಆದರೆ ಈ ಬಾರಿ ನಾವು ಪ್ರತಿಭಾನ್ವಿತ ಉದಯೋನ್ಮುಖ ಗಾಯಕನೊಬ್ಬನನ್ನು ಪರಿಚಯ ಮಾಡಿಕೊಡ್ತಾ ಇದ್ವಿ. ಇದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಗಾಯನ ದೇವರು ಅವರ ಸವಿ ನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಸ್ಪಂದನ ವಾಹಿನಿಯ ಪ್ರಸ್ತುತಿಯ ವಿನೂತನ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳಲ್ಲಿ ಒಂದು ನನ್ನ ಪ್ರೀತಿ ಹಾಡು. ಈ ದಿನ ನಮ್ಮ ಜೊತೆ ಇದ್ದಾರೆ. ಈಗ ತಾನೇ ಗಾಯನ ಕ್ಷೇತ್ರದಲ್ಲಿ ತನ್ನ ಪುಟಾಣಿ ಹೆಜ್ಜೆಯನ್ನು ಇಡ್ತಿರುವಂತಹ ಅತ್ಯಂತ ಪ್ರತಿಭಾನ್ವಿತ ಯುವಕ ಬಾಲಕ ಪರ್ಜನ್ಯ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಓಕೆ, ಕಾಲ ಬಾಳಿದ
ಈಗಾಗಲೇ ಇನ್ನೂ 5ನೇ ತರಗತಿಗೆ ಪ್ರವೇಶ ಪಡೆದಿರುವಂತಹ ಹುಡುಗ ಈಗಾಗಲೇ ಸಾಕಷ್ಟು ಕಾಂಪಿಟಿಷನ್ಗಳಲ್ಲಿ ಭಾಗವಹಿಸಿದ್ದಾನೆ. ಮನೆಯಲ್ಲಿ ಸಂಗೀತವನ್ನು ಕಲಿತವರು ಇಲ್ಲದಿದ್ದರೂ ಕೂಡ ತಾನೇ ಸ್ವತಃ ಪರಿಶ್ರಮದಿಂದ ಸಂಗೀತವನ್ನು ಕಲಿತಾ ಜೊತೆಗೆ ಗುರುಗಳ ಪ್ರೋತ್ಸಾಹದಿಂದ ಮನೇಲಿ ಬಂದಾಗ ಯೂಟ್ಯೂಬ್ಗಳನ್ನು ನೋಡಿಕೊಂಡು ಅಥವಾ ಬೇರೆ ಏನೆಲ್ಲ ವಿಡಿಯೋಸ್ ಇರುತ್ತೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಅದೆಲ್ಲವನ್ನು ಪಡ್ಕೊಂಡು ಅದರ ಮೂಲಕವಾಗಿ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಈಗಾಗಲೇ ಒಂದು ರಿಯಾಲಿಟಿ ಶೋನಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಇನ್ನು ಅನೇಕ ಸಂಗೀತ ಸ್ಪರ್ಧೆಗಳಲ್ಲಿ ಅಂತಿಮ ಸುತ್ತನ್ನು ಪ್ರವೇಶಿಸಿದ್ದಾನೆ. ತನ್ನ ಎಳೆ ವಯಸ್ಸಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾನೆ. ಪರ್ಜನ್ಯ, ಅವನನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಪರ್ಜನ್ಯ, ಯಾವ ಸ್ಕೂಲು, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೆ? ನಾನು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಬೈಲ್ಕೆರೆಯಲ್ಲಿ ಓದ್ತಾ ಇದ್ದೇನೆ. ಈಗ 5ನೇ ಕ್ಲಾಸ್. ಇನ್ನು ನೆಕ್ಸ್ಟ್ 5ನೇ ಕ್ಲಾಸ್. ಓಕೆ. ಯಾವತ್ತಿಂದ ನಿನಗೆ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಬಂತು ಈಗ ನಿಮಗೆ? 2ನೇ ಕ್ಲಾಸಿಂದ. ಓಕೆ. ಹೇಗೆ, ಯಾಕೆ ಒಂದು ಹಾಡಬೇಕು ಅಂತ ಯಾಕೆ ಮನಸ್ಸಾಯಿತು? ಹಾಡು ಕಲಿಬೇಕು, ನನಗೂ ಕಲಿಬೇಕು ಅಂತ ಬೇರೆ ಯಾರನ್ನು ನೋಡಿದ್ಯಾ ಹಾಡ್ಬೇಕಾರೆ? ಹಾಂ, ಹೌದು. ಯಾರನ್ನು ನೋಡಿದೆ? ನನ್ನೊಬ್ಬರು ಕಸಿನ್ ಸಿಸ್ಟರ್ ಇದ್ದರು, ತುಳಸಿ ಅಂತ. ಓಕೆ. ಅವ್ರು ಹಾಡ್ತಾ ಇದ್ದಾರೆ ಚೆನ್ನಾಗಿ? ಹಾಂ, ಹೌದು. ಓಕೆ. ಆಗ ನಿನಗೇನು ಮನಸ್ಸಾಯ್ತು ಹಾಡಬೇಕು ಅನ್ನೋಂಥದ್ದು? ಹೌದು. ಸರ್. ಆಮೇಲೆ ಏನು ಮಾಡಿದೆ? ಆಮೇಲೆ ಮತ್ತೆ ಕ್ಲಾಸಿಗೆ ಹೋಗೋಕ್ಕೆ ಶುರು ಮಾಡಿದ್ಯಾ ಅಲ್ಲ ಮನೇಲಿ ಹಾಡೋಕ್ಕೆ ಶುರು ಮಾಡಿದ್ಯಾ? ಕ್ಲಾಸಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಎಲ್ಲಿ ಕಲ್ತಿ? ಎಲ್ಲಿ ಫಸ್ಟ್ ಕ್ಲಾಸ್ ಎಲ್ಲಿ ಹೋಗಲಿ? ಫಸ್ಟ್ ಕ್ಲಾಸ್ ಡಾಕ್ಟರ್ ಚೇತನಾಚಾರ್ಯ ಅವರಿಂದ. ಓಕೆ. ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೆ ಈಗಲೂ ಅವ್ರ ಹತ್ರನೇ ಅಲ್ಲ ಬೇರೆ ಕ್ಲಾಸ್ ಹೋಗ್ತಾ ಇದೆಯಾ? ಈಗಲೂ ಅವರ ಹತ್ರ ಮಾಡ್ತಾ ಇರೋದು. ಓಕೆ. ಅವ್ರು ಹೇಗೆ ಕಲಿಸ್ತಾ ಇದ್ದಾರೆ ನಿಮಗೆ ಫಸ್ಟಿಗೆ ಹೋದಾಗೆಲ್ಲ? ಹೇಗಿತ್ತು ಅಲ್ಲೆಲ್ಲ? ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ ಹೇಗೆ? ಮೊದಲೆಲ್ಲ ಮಕ್ಕಳೆಲ್ಲ ತುಂಬ ಜನ ಇದ್ದರು. ಈಗ ಅವರು ಆನ್ಲೈನ್ ತಗೊಳ್ತಾರೆ, ಒಮ್ಮೊಮ್ಮೆ ಆಫ್ಲೈನ್ ತಗೊಳ್ತಾರೆ. ಓಕೆ. ಈಗ ಅಂದರೆ 2ನೇ ಕ್ಲಾಸಿಂದ ಕಲಿತಾ ಇದ್ದೀಯ ಅಂದರೆ ಈಗ 3 ವರ್ಷ ಆಯ್ತಲ್ವಾ? ಇದು 3ನೇ ವರ್ಷ ನೀನು ಕಲಿತಾ ಇರೋದು ಈಗ? ಹೌದು. ಚೇತನಾಚಾರ್ಯ ಅವ್ರ ಹತ್ರ. ಈಗ ನಿನ್ನ ಕ್ಲಾಸ್ ಈಗ ಇನ್ನು 5th ಅಲ್ವಾ? ಹಾಂ, ಹೌದು. ಓಕೆ. ನಿನಗೆ ಯಾವ ಥರದ ಹಾಡು ಇಷ್ಟ ಆಗುತ್ತೆ ನಿನಗೆ? ಕ್ಲಾಸಿಕಲ್ ಹಾಡು. ಕ್ಲಾಸಿಕಲ್ ಹಾಡು ತುಂಬ ಇಷ್ಟ ಆಗುತ್ತೆ ನಿನಗೆ. ಈಗ ಕಾಂಪಿಟಿಷನ್ಗೆ ಹೋಗ್ಬೇಕಾದ್ರೆ ನೀನು ಫಿಲ್ಮಿ ಹಾಡನ್ನು ಸೆಲೆಕ್ಟ್ ಮಾಡಬೇಕಲ್ವಾ? ಹೌದು. ಹೇಗೆ ಸೆಲೆಕ್ಟ್ ಮಾಡ್ತೀಯಾ ಕಾಂಪಿಟಿಷನ್ಗೆ ಹೋದಾಗ? ಯಾವ ಥರ ಹಾಡಿದರೆ ನಿನಗೆ ಇಷ್ಟ ಅಂತ ಆಗುತ್ತೆ? ಸೌಂದರ್ಯವೇ
ಎಲ್ಲೆಲ್ಲೂ ಸಂಗೀತವೇ. ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ. ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ. ಬಿಸಿಲಲ್ಲಿ ತಂಗಾಳಿ ಹೊಸ ಜೀವ ತಂದಂತೆ, ಆ ದೈವ ಸುಧೆಯಿಂದ ಪರಮಾರ್ಥವಂತೆ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ಅದು ತುಂಬ ಹಾಡುಗಳನ್ನೆಲ್ಲ ನೋಡಿ ಯಾವುದು ಇಷ್ಟ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡ್ತಾನೆ. ಓಕೆ. ಕೆಲವೊಮ್ಮೆ ಕಾಂಪಿಟೇಷನಲ್ಲೆಲ್ಲ ಇಂಥದ್ದೇ ಹಾಡು ಹಾಡಬೇಕು ಅಂತ ಹೇಳಿದರೆ ಅದನ್ನೆಲ್ಲ ನೋಡಿ ಹಾಡ್ತೇನೆ. ಓಕೆ ಓಕೆ, ಗುಡ್ ಗುಡ್ ಗುಡ್. ಈಗ ಫಸ್ಟ್ ಕಾಂಪಿಟಿಷನ್ ಯಾವುದಕ್ಕೆ ಹೋದಿ ನೀನು? ಫಸ್ಟ್ ಕಾಂಪಿಟೇಷನ್ ಅಂದರೆ ಉಡುಪಿ ಶೈನಿಂಗ್ ಸ್ಟಾರ್. ಓಕೆ. ಹೇಗಿತ್ತು ಅದು ಅಂದರೆ ಫಸ್ಟ್ ಟೈಮ್ ಕಾಂಪಿಟಿಷನಿಗೆ ಹೋಗೋದು ಅಲ್ವಾ? ಹೌದು. ಹೇಗಿತ್ತು ಅಲ್ಲಿ ನಿನಗೆ? ಮೊದಲೆಲ್ಲ ಈ ಬೇರೆ ಬೇರೆ ರೀತಿ ಹಾಡುಗಳನ್ನು ಹಾಡ್ಲಿಕ್ಕೆ ಹೇಳಿದರು, ಆಮೇಲೆ ಫಿಲ್ಮಿಯನ್ನು ಹಾಡ್ಲಿಕ್ಕೆ ಹೇಳಿದರು. ಅದೇ ನನ್ನ ಫಸ್ಟ್ ಫಿಲ್ಮಿ ಸಾಂಗ್. ಯಾವ್ದು ಹಾಡಿದ ಆ ದಿವಸ? ಮೊದಲು ನಾನು ಹಾಡಿದ್ದು ತುಸುಮೆಲ್ಲ ಬೀಸುಗಾಳಿಯೇ. ಒಂದೆರಡು ಲೈನ್ ಹಾಡು. ತುಸುಮೆಲ್ಲ ಬೀಸುಗಾಳಿಯೇ, ಇಲಾಲಿಸುವಾಲಿ ಈ ತಾಯಿ ಕೇಳಲಿ, ನಿದ್ದೇಲಿ ಆಡಲಿ. ಓಕೆ ಓಕೆ, ಗುಡ್. ಅಂದರೆ ಫಸ್ಟ್ ನಿನ್ನ ಹಾಡಿದ್ದು ಅಲ್ವಾ? ಹೌದು. ಅದಕ್ಕೆ ನಿನಗೆ ಇವತ್ತಿಗೂ ತುಂಬ ಹಾಡು ಇಷ್ಟ. ಹೌದು. ಅದಕ್ಕೋಸ್ಕರ ಈಗ ಮತ್ತೆ ನಿನ್ನ ಹತ್ರ ಅದೇ ಹಾಡನ್ನು ಹಾಡಿಸ್ತೀವಿ ನಾವು. ಮತ್ತು ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಮಿಡ್ಲಲ್ಲಿ ಒಂದಷ್ಟು ನೀನು ಹಾಡಿದ ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿಕೊಡ್ತಾ ಮತ್ತೆ ಅದನ್ನು ಟೆಲಿಕಾಸ್ಟ್ ಮಾಡ್ತೀವಿ. ಓಕೆ.
ವೀಕ್ಷಕರೇ, ಇದು ನನ್ನ ಪ್ರೀತಿಯ ಹಾಡು ಕರಾವಳಿಯ ಗಾನ ಕೋಗಿಲೆಗಳ ಕಲರವಾದ ಕಾರ್ಯಕ್ರಮ. ಇದುವರೆಗೆ ನಮ್ಮ ಜೊತೆ ಇದ್ದಾರೆ ಪರ್ಜಾನಿ ಅವರು. ಅವರ ಹಾಡುಗಳನ್ನ ಕೇಳ್ತಾ ಇದ್ದೇವೆ. ಎಳವೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಹಾಡನ್ನು ಹಾಡ್ತಾ ಇದ್ದಾರೆ. ಅವ್ರ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಜೊತೆಗೆ ಹಾಡುಗಳನ್ನು ಕೇಳ್ತೇವೆ. ಅದು ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಪರ್ಜನ್ಯ. ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ಕರುಣಾನಂದ ನಿನ್ನ ನಾಮ ಸಂಕೀರ್ತನ, ಅಸುಲಭ ಸಾಫಲ್ಯ ನಿನ್ನ ವರದಾನ, ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ, ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶದಿಂಪಾದ ನಾ ಕಂಡೆ, ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ.
ನಮಗೂ ನಿನ್ನ ಹಾಡನ್ನು ಕೇಳಬೇಕು ಅಂತ ಆಸೆ ಇದೆ. ಮತ್ತು ಯಾವ ಹಾಡುಗಳೆಲ್ಲ ನಿನಗೆ ಇಷ್ಟ ಆಯ್ತು? ಆಮೇಲೆ ಕಾಂಪಿಟೇಷನ್, ಫಸ್ಟ್ ಕಾಂಪಿಟೇಷನ್ ಹೋಗಿ ತುಸುಮೆಲ್ಲ ಬೀಸೋ ಗಾಳಿ ಹಾಡಿದೆ, ಇದು ಫೈನಲ್ ರೌಂಡ್ಗೆ ಆಡಿದೆ ಅದರಲ್ಲಿ? ಅಲ್ಲ, ಸೆಮಿಫೈನಲ್ಸ್ಗೆ. ಓಕೆ, ಫೈನಲ್ಗೆ ಯಾವ್ದನ್ನು ಆಡಿದೆ? ಫೈನಲ್ಗೆ ನಾದಮಯ ಈ ಲೋಕವೆಲ್ಲ. ವಾವ್, ಯಾರು ಆಡಿದ್ರು ಅದು? ಡಾಕ್ಟರ್ ರಾಜ್ಕುಮಾರ್. ಅದ್ಭುತವಾದಂಥ, ಇಡೀ ಕರ್ನಾಟಕ ಮೆಚ್ಚುವಂತಹ ಅದ್ಭುತ ನಟ ಅಲ್ವಾ? ಹೌದು. ಅವರ ಹಾಡು ಅಂದರೆ ಅದು ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಹಾಡು. ಅದು ನ್ಯಾಷನಲ್ ಅವಾರ್ಡ್ ವಿನ್ ಆಗಿದ್ರು ಅವರು ಆ ಹಾಡಿಗೆ. ಜೀವನ ಅಲ್ವಾ, ಜೀವನ ಚೈತ್ರ ಚಿತ್ರದ ಆ ಹಾಡನ್ನು ಅವರು ರಾಷ್ಟ್ರ ಪ್ರಶಸ್ತಿಗೆ ಬಂತವರಿಗೆ, ನಾದಮಯ ಅನ್ನುವಂಥದ್ದು. ಅದು ತುಂಬ ಕಷ್ಟ ಇತ್ತಲ್ಲ ಅದು ಹಾಡು? ಹೌದು, ತುಂಬ ಕಷ್ಟ ಇತ್ತು. ನಾನೊಮ್ಮೆ ಟೀಚರ್ ಹತ್ರ ಅದನ್ನು ಕರೆಕ್ಷನ್ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಓಕೆ, ಏನು ಹೇಳಿದ್ರು ಟೀಚರ್ ಆಗ? ಆ ಹಾಡನ್ನು ಹಾಡ್ತೀನಿ ಅಂತ ಹೇಳ್ಬೇಕಾರೆ ಆಯ್ತು ಹಾಡು ಅಂತ ಹೇಳಿ ತುಂಬ ಬೆಂಬಲ ಕೊಟ್ಟರು. ಅವರು ಸಪೋರ್ಟ್ ಮಾಡಿದ್ರು ಫುಲ್ಲಾಗಿ? ಹೌದು. ಆಮೇಲೆ ಮನೇಲಿ ಏನು ಹೇಳಿದ್ರು ಅಪ್ಪ ಅಮ್ಮ? ಮನೆಯಲ್ಲಿ ಕಲಿತಾ ಇದ್ರೆ ಕಲಿ ಅಂತೆಲ್ಲ ಹೇಳಿದರು. ಓಕೆ, ಆಮೇಲೆ ಅದನ್ನೇ ನೀನು ಸೆಲೆಕ್ಟ್ ಮಾಡಿದೆ 100%? ಹೌದು. ನಿನ್ನ ಕಾನ್ಫಿಡೆನ್ಸ್ ಇತ್ತು ಅದು ಹಾಡ್ಬೋದು ಅಂತ? ಹೌದು, ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಜನರಲಲ್ಲಿ ಕೆಲವರು ಹಾಡ್ಲಿಕ್ಕೆ ಹೋದಾಗ ಯಾಕೆ ಇಷ್ಟು ಟಫ್ ಸಾಂಗ್ ತಗೊಂಡ ಅಂತ ಅನಿಸ್ತಾ ಇರ್ತದಲ್ವಾ? ಬಟ್ ಕಾಂಪಿಟೇಷನ್ಗೆ ನಿನಗೆ ಅದೇ ಬೇಕಿತ್ತು, ನಿನಗೆ ಫೈನಲ್ ರೌಂಡ್ ಅಲ್ವಾ? ಹೌದು. ಹೇಗಿತ್ತು ಅಲ್ಲಿ ಕಾಂಪಿಟೇಷನ್? ಸಿಕ್ಕಾಪಟ್ಟೆ ಬೇರೆಯವ್ರು ಒಳ್ಳೊಳ್ಳೆ ಸಿಂಗರ್ಸ್ ಇದ್ರಲ್ಲಿ? ಹೌದು, ಬೇರೆಯವರೆಲ್ಲ ಒಳ್ಳೆಯವರು. ಆಮೇಲೆ ಯಾವ ರಿಯಾಲಿಟಿ ಶೋ ಓದಿ? ಆಮೇಲೆ ಯಾವ ಸಿಂಗಿಂಗ್ ಕಾಂಪಿಟೇಷನು? ಕಲಾತರಂಗದವ್ರದ್ದೊಂದು ಇತ್ತು. ಯಾವುದದು? ಕಲಾತರಂಗದವ್ರದ್ದಿತ್ತ? ಓಕೆ, ಆಮೇಲೆ ಒಂದು ಪರ್ಕಳದಲ್ಲಿ ಒಂದು ಇತ್ತು, SP ಮ್ಯೂಸಿಕಲ್ ಪರ್ಕಳದಲ್ಲಿ. SP ಮ್ಯೂಸಿಕ್ ಪರ್ಕಳ. ಹಾಂ. ಓಕೆ, ಆಮೇಲೆ ನಾನು ಇತ್ತೀಚೆಗೆ ಮಣಿಪಾಲಿ ಶೈನಿಂಗ್ ಸ್ಟಾರಿಗೆ ಹೋದೆ. ಹೌದು. ಆಮೇಲೆ ಕಲಾಂತರಂಗದಕ್ಕೆ ಹೋದೆ. ಕಲಾಂತರಂಗದಲ್ಲಿ ನೀನು ಸೆಕೆಂಡ್ ಪ್ಲೇಸ್ ಬಂದಿದ್ದಾ? ಇಲ್ಲ, ಅದು ಇತ್ತೀಚೆಗೆ ಬಂದದ್ದು. ನೀನು ಸೆಕೆಂಡ್ ಪ್ಲೇಸ್ ಬಂದದ್ದು ಯಾವುದರಲ್ಲಿ? ಕುಂದಸಿರಿ ಅರ್ಪಿಸುವ ಗಾನಸಿರಿ. ಗಾನಸಿರಿಯಲ್ಲಿ ಕುಂದಸಿರಿ ಅವ್ರದ್ದಲ್ವಾ? ಗಾನಸಿರಿಯಲ್ಲಿ ನಿನಗೆ ಸೆಕೆಂಡ್ ಪ್ಲೇಸ್ ಬಂತಲ್ವಾ? ಹೌದು. ಯಾವ ಹಾಡನ್ನು ಆಡಿದ್ದೆ ಅಲ್ಲಿ? ಅಲ್ಲಿ ನಾನು ಫೈನಲ್ಸ್ಗೆ ಆರಾಧಿಸುವೆ ಹಾಡಿದ್ದೆ. ಅದು ರಾಜ್ಕುಮಾರ್ ಅವ್ರದ್ದೇ? ಹೌದು. ಅದರ ಹಿಂದೆ ಸಹ ಮೇಘ ಬಂತು ಮೇಘ. ಎಲ್ಲ ಹೌದು, ಬಹಳ ಇಷ್ಟವಾದಂಥ ಹಾಡುಗಳೇ ಆಗಿದ್ದರೆ. ರಾಜ್ಕುಮಾರ್ ಹಾಡುಗಳನ್ನು ತುಂಬ ಕೇಳ್ತಾ ಇದೆಯಾ ಹೇಗೆ? ಹೌದು, ತುಂಬ ಕೇಳ್ತಾ ಇದ್ದೆ. ಓಕೆ ಓಕೆ ಓಕೆ. ಬೇರೆ ಯಾರ ಹಾಡನ್ನು ಇಷ್ಟಪಡ್ತೀಯ ನೀನು? SPB ಯೇಸುದಾಸ್ ಅವ್ರದ್ದೆಲ್ಲ ಇಷ್ಟಪಡ್ತೇನೆ. ಓಕೆ ಓಕೆ ಓಕೆ. ಮನೇಲಿ ಯಾರೆಲ್ಲ ಇದ್ದಾರೆ? ಮನೇಲಿ ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ತಮ್ಮ, ನನ್ನ ಅಜ್ಜ ಅಜ್ಜಿ. ಈಗ ತಮ್ಮ ಏನು ಮಾಡ್ತಾ ಇದ್ದಾನೆ? ಹೆಸರೇನು ತಮ್ಮಂದು? ತಮ್ಮಂದು ಹೆಸರು ಪುಲಸ್ತ್ಯ ಅಂತ ಅಲ್ವಾ? ಓಕೆ. ತುಂಬ ತಂಟೆ ಮಾಡ್ತಾನ? ಅಲ್ಲ, ನೀನು ಅವನಿಗೆ ತಂಟೆ ಮಾಡ್ತೀಯ? ಅವ ಸ್ವಲ್ಪ ಪೊಕ್ರಿದ್ದಾನೆ. ಓಕೆ. ಅಲ್ಲ, ನೀನು ಹಾಡುವಾಗೆಲ್ಲ ಉಪದ್ರ ಮಾಡ್ತಾನೆ ಬಂದು? ಹಾಡುವಾಗ ಎಂತ ಸಮ ಮಾಡುದಿಲ್ಲ. ನಾನು ಬೇಡಲ್ಲ ಅವನಿಗೆ ಹಾಡು. ಹೌದು.
ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ ನೆರಳಿಳಿದ ಹಾದಿಯಲ್ಲಿ ಜೀವದ ಬಂಡಿ ಸಾಗಿದೆ ಮರದ ಕರೆಯಿಂದ ಬಣ್ಣದ ಹೂವು ತೂಗಿದೆ ನೆರಳಿಳಿದ ಹಾದಿಯಲ್ಲಿ ಜೀವದ ಬಂಡಿ ಸಾಗಿದೆ ಮರದ ಕರೆಯಿಂದ ಬಣ್ಣದ ಹೂವು ತೂಗಿದೆ ಆ ಹೂವ ಮಕರಂದ ನಿನ್ನ ತುಟಿಯ ಸೇರಿ ನೀ ಕೊಟ್ಟ ಚುಂಬನದ ಸಿಹಿದೇನ ಸವಿರಲು ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ ಸಾಲದ ರೆಂಬೆಯಲ್ಲಿ ಹಕ್ಕಿಗಳ ಕೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ ಸಾಲದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ ಆ ಹಾಡಿಗೊಂದು ಆಸೆ ಹೊಂಗನ ಸತ್ತರಿಸಲು ಈ ತೆಕ್ಕಿಗೊಂದು ತವಕ ನಿನ್ನ ವರೆಸಲು ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ ಜೊತೆಗೆ ಹಾಡುಗಳನ್ನು ಕೇಳ್ತೇವೆ. ಅದು ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಪರ್ಜನ್ಯ, ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ.
ಬಂತು ಮೇಘ ಮೇಘ ನೀಲಿಯ ಮೇಘ ಮೇಘವರ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇಘ ಮೇಘವರ ಮೇಘ ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನಿಲಿಯ ಮೇಘ ಮೇಘವರ ಮೇಘ ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿ ತಂದು ರೂಪ ಬೆಳಕಿನ ಚಿಲುವೆ ಸುಳಿದಳು ಬಳುಕುತ್ತಾ ಎಳೆಗೆ ಇಳಿದಳು ಉಷೆಯ ರಂಗಿನಲ್ಲಿ ತೃಷೆಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು ಕಾವ್ಯದ ಒಳಗೆ ಕುಳಿತಳು ನಕಲಗೊಂಡವು ತ್ರಿಪದಿ ಪಾದಗಳು ಪರವಶಗೊಂಡವು ಸಕಲ ರಸಗಳು ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮಪ ಪದನಿಸ ಸಂಸಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಾವ್ಯದ ಮೇಘ ಕನ್ಯಾಕವನ ಮೇಘ ಸಾ ಸ ಸಾ ಸ ಸ ಸ ಸರಿ ಗ ಮ ಗರಿ ಸ ನಿ ದ ನಿ ಸರಿ ಸ ನಿ ದ ಪ ಮ ಪದ ಪದ ನಿ ಸಾ ಸ ಸಾ ಸ ಸ ಸ ಸರಿ ಗ ಮ ಗರಿ ಸ ನಿ ದ ನಿ ಸರಿ ಸ ನಿ ದ ಪ ಗ ಮ ಪ ಗರಿ ಸ ಸಾರಿ ಗರಿ 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 ಸರಿ ಗರಿ ನಿ ದ ನಿ ದ ನಿ ದ ಪ ದ ನಿ ದ ಪ ಮ ಪ ಸಾರಿ ಗರಿ ಗ ಮ ಪ ಗ ಮ ಗರಿ ಗ ಸರಿ ಸ ನಿ ಸರಿ ಸ ನಿ ಸರಿ ನಿ ರಿ ದ ಪ ದ ನಿ ದ ಪ ಮ ಪ ದ ಪ ಮ ಗಮ ಪ ಮ ಗ ಸರಿದರೆ ಗಮ ಪ ಮ ಸರಿದರೆ ಗಮ ಪ ಮ ತ ಕತ ಜನು ಸರಿ ಗಮ ಪದ ನಿ ತ ಕದ ಜನು ಗಮ ಪದ ನಿ ಸ ನಾದ ಮಂದಿರದ ವೇದದಿಂಚರದ ಮದುವೆ ಮಂಟಪದಲ್ಲಿ ಕಲಿದವು ಲಕ್ಷ ದಕ್ಷತೆ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಸಂದವು ಸಕಲ ವಿಧಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದೆ ಪಯಣವ ಸವೆಸಲು ಪ್ರೇಮ ಜೊತೆಗಿದೆ ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಯೋಗ ಯೋಗದ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಯೋಗ ಯೋಗದ ಮೇಘ ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಗಮಪ ಪದನಿಸ ಸಂಚಾರದಲ್ಲಿ ಮೇಘ. ನಿನಗೆ ಹೇಗೆ ಅನಿಸ್ತದೆ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಗೆ ಪ್ರಾಕ್ಟೀಸ್ ಮಾಡ್ತೀಯ ಡೈಲಿ?
ಕೆಲವೊಮ್ಮೆ ಅದು ಹೇಗೆ ಹಾಡೋದು ಅಂತ ಗೊತ್ತಾಗದಿದ್ರೆ ಸ್ವರ ಬರೆದು ಕಲಿತೇನೆ. ಹ್ಞೂ ಅಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ಹೇಗೆ ಸಾಂಗ್ಗಳನ್ನು, ಕ್ಲಾಸಿಕಲ್ ಇದನ್ನೆಲ್ಲ? ಹಾಂ ಹೌದು. ವಾರಕ್ಕೆ ಎಷ್ಟು ಕ್ಲಾಸ್ ಇದೀಗ? ವಾರಕ್ಕೆ 2 ಸರ್ತಿ ಕ್ಲಾಸ್. ಓಕೆ ಓಕೆ. ಬಂದ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ಹೇಗೆ? ಹಾಂ ಡೈಲಿ. ಓಕೆ. ಈಗ ಇನ್ನು 5th ಅಲ್ವಾ ನೀನು? ಹೌದು. ಓಕೆ. ಹೋಮ್ ವರ್ಕ್ಸ್ ಎಲ್ಲ ತುಂಬ ಇರುತ್ತೆ? ನಮ್ಮ ಸ್ಕೂಲಲ್ಲಿ ಅಷ್ಟು ಹೋಮ್ ವರ್ಕ್ಸ್ ಕೊಡೋದಿಲ್ಲ. ಓಕೆ. ಒಳ್ಳೆ ಸ್ಕೂಲ್ ಅದಾಗಾರೆ. ಓಕೆ. ಹಾಗಾದರೆ ಇದು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಂಗೆ ಹೆಲ್ಪ್ ಆಗ್ತಾಯಿದೆ ಅಂತ ಆಯ್ತಲ್ವಾ? ಹೌದು. ಓಕೆ ಓಕೆ. ಇನ್ನು ಯಾವ ಹಾಡು ಹಾಡಬೇಕು ನಿನಗೆ ಆಸೆ ಇದೆ ಈಗ ನೆಕ್ಸ್ಟ್? ನಾನು ಇಂಥದ್ದೊಂದು ಹಾಡು ಹಾಡಬೇಕು ಯಾವುದು ಅಂತ? ಬೇರೆ ಯಾವುದು? ನೀನು ನೀನೇ ಹಾಡಬೇಕು ಅಂತ. ಇದು ಅದಿನ್ನು ಕಲಿತಾ ಇದ್ದೇನೆ. ಅಂದರೆ ಅದರಲ್ಲಿ ಡಬಲ್ ವರ್ಷನ್ ಇದೆ ಅಲ್ಲ? ಹೌದು. ಯಾಕೆಂದರೆ ಅಲ್ಲಿ ಎಸ್ ಪಿ ಬಿ ಸರ್ ಅವರು 2 ಹಾಡಿದ್ದಾರೆ ಅವರು. ಹೌದು. ಈ ಕಡೆ ರವಿಚಂದ್ರನ್ ಹಾಡ್ತಾರೆ, ಎದುರುನವನು ಹಾಡ್ತಾನೆ, 2 ಜನರ ವಾಯ್ಸ್ ವೇರಿಯೇಷನ್ಸ್ ಇರುತ್ತೆ. ಆಮೇಲೆ ಸಿಕ್ಕಾಬಟ್ಟೆ ಕ್ಲಾಸಿಕಲ್ ಮತ್ತು ಕ್ಲಾಸಿಕಲ್. ಹೌದೌದು, ಎಲ್ಲ ಇದೆ ಅಲ್ವಾ? ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀಯ ಹೇಗೆ? ಹೌದು. ಅದು ಹೇಗೆ ವರ್ಷನ್ ಹೇಗೆ? ಸ್ವಲ್ಪ ಆದರೂ 1-2 ಲೈನ್ ಆಡ್ಬೋದಾ? ನೀನು ನೀನಲ್ಲಿ ನಾನು ನಾನೇ, ನೀನಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯಾದ ಸಾನು ದಾಸ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯಾದ ಸಾನು ದಾಸ, ನೀನು ನೀನಲ್ಲಿ ನಾನು ನಾನೇ. ಸಿಕ್ಕಾಪಟ್ಟೆ ವರ್ಷನ್ಸ್ ಇದ್ರಲ್ಲ? ಹೌದು. ಯಾಕಂದರೆ ಫುಲ್ ಅವರು ಆ್ಯಕ್ಟಿಂಗ್ ಏನು ಮಾಡಬೇಕು ಅದನ್ನೆಲ್ಲ ಗಾಯನ ದೇವರು ಹಾಡಿಬಿಟ್ಟಿದ್ದಾರೆ ಅಲ್ವಾ? ಓಕೆ ಓಕೆ. ಇನ್ನು ಬೇರೆ ಲ್ಯಾಂಗ್ವೇಜ್ ಹಾಡುಗಳ ಬಗ್ಗೆ ಏನೋ ಪ್ರಯತ್ನ ಮಾಡಿದೆ ಹೇಗೆ? ಇಲ್ಲ, ಇನ್ನು ಹಿಂದಿ ಸಾಂಗ್ ಟ್ರೈ ಮಾಡಬೇಕು ಅಂತ ಇದ್ದೇನೆ. ಓಕೆ. ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ, ತನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ, ತನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ, ಆತ್ಮನ ರುಚಿಗೆ ಬಾತಿಥಿ. ಒಲಿಯ ದೇಹ ಎಲುಬು ಸೌದೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮದಿನಸಿ, ತಾನೆ ಕುದಿದು ತಾನೆ ಉಕ್ಕಿ ತಾನೆ ಬಸಿದು ತಾನೆ ಆಗ ಆತ್ಮಭಕ್ಷ್ಯ, ಉಂಡರೆ ತೇಗುವೆ ಶಿವನಡೆ ಸಾಗುವೆ ಬಾಳೆಲೆಯಲ್ಲಿ, ಪ್ರಾಣ ಬಿಸಿದೆ ಉಣಬಾರೋ ಜವರಾಯ, ತನುವಿನ ಮನೆಗೆ
ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಬೆಲೆಯಲ್ಲಿ ಲಾಲಿಯ ರೂಪವೇ ಪಾಸದ ವಿಷವೇ ಬಾಳೆಲೆಯಲ್ಲಿ ಪ್ರಾಣ ಬಡಬಡಿಸಿದೆ ಉಣಬಾರು ಜವರಾಯ ಈಶ್ವರ ತನುವಿನ ಮನೆಗೆ ಬಾತಿಥಿ 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 ತನುವಿನ ಮನೆಗೆ ಬಾತಿಥಿ 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 ಬಾತಿಥಿ. ಥ್ಯಾಂಕ್ ಯು. ಈಗ ಸಂಗೀತಕ್ಕೆ ಹೋದಾಗ ಅಲ್ಲೂ ಕೂಡ ಬೇರೆ ಲ್ಯಾಂಗ್ವೇಜ್ ಹಾಡುಗಳನ್ನು ಹಾಡ್ಕೊಡ್ತಾರೆ ಹೇಗೆ ಸದ್ಯಕ್ಕೆ? ಕರ್ನಾಟಕ ಅಲ್ಲ, ತಮಿಳ್ ತೆಲುಗು ಎಲ್ಲ ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದಲ್ಲ, ಓಕೆ. ಕ್ಲಾಸಲ್ಲೆಲ್ಲ ಹೇಗಿದೆಯಾ? ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಹೇಗೆ ಹೇಳ್ತಾರೆ ನೀನು ಸಿಂಗಿಂಗ್ ಬಗ್ಗೆ? ಒಳ್ಳೆ ಹಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಓಕೆ, ಸಪೋರ್ಟ್ ಮಾಡ್ತಾರೆ. ಹೌದು. ಇತ್ತೀಚೆಗೆ ನೀವು ಇನ್ನಾಗಿ ಬಂದಾಗ ಎಲ್ಲ ಖುಷಿ ಪಟ್ಟರೆ ಹೇಗೆ? ಹಾಂ, ಖುಷಿ ಪಡ್ತಾರೆ. ಹೌದಾ? ಓಕೆ ಓಕೆ ಓಕೆ. ಮತ್ತು ನೀನು ಈ ಹಾಡೋದನ್ನು ಬಿಟ್ಟು ಬೇರೆಲ್ಲ ಯಾವ ಫೀಲ್ಡ್ ಬಗ್ಗೆ ಇಂಟ್ರೆಸ್ಟ್ ಇದೆ ನಿನಗೆ? ಹಾಡೋದು ಬಿಟ್ಟು ಹಾಡ್ತಿ, ಕ್ಲಾಸಿಗೆ ಹೋಗ್ತಿ, ಸ್ಕೂಲಿಗೆ ಹೋಗ್ತಿ, ಅದು ಬಿಟ್ಕೊಂಡು ಬೇರೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಡ್ರಾಯಿಂಗ್ ಬಗ್ಗೆ ಆಗಲಿ ಅಥವಾ ಹಾಗೆಲ್ಲ ಇಲ್ಲ. ಏನಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ನಾನು ತೋರಿಸ್ತಾ ಇಲ್ಲ. ಸ್ಟೋರಿ ಬುಕ್ ಓದೋದು ಅಥವಾ ಅದೆಲ್ಲ ಇಂಟ್ರೆಸ್ಟ್ ಉಂಟು ನನಗೆ. ಓಕೆ ಓಕೆ, ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ? ಸೊ ಇನ್ನು ಮುಂದಕ್ಕೆ ಏನು ಯಾವ ಥರ ಈ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ಏನು ಮಾಡಬೇಕು ನಿನಗೆ ಆಸೆ ಇದೆ? ಈಗ ಒಂದು ಒಳ್ಳೆ ಇನ್ನು ಅದ್ರ ಬಗ್ಗೆ ತುಂಬ ಹಾರ್ಡಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆ ಸಿಂಗರ್ ಆಗಬೇಕು, ಕ್ಲಾಸಿಕಲ್ ಸಿಂಗರ್ ಆಗಬೇಕು ಅಂತಿದ್ಯಾ, ಫಿಲ್ಮಿ ಸಿಂಗರ್ ಆಗಬೇಕು ಅಂತಿದ್ಯಾ? ಕರೆಕ್ಟಾಗಿ ಹೇಳ್ಬೇಕಾದ್ರೆ ಕ್ಲಾಸಿಕಲ್ ಸಿಂಗರ್ ಆಗಬೇಕು ಅಂತ ವೆರಿ ಗುಡ್, ಎರಡು ಸಿಂಗರ್ ಆಗಬೇಕು ಅಂತ. ವೆರಿ ಗುಡ್. ಯಾಕಂದರೆ ಕ್ಲಾಸಿಕಲಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಅದೇ ಫೀಲ್ಡ್ಗೆ ಹೋದಾಗ ಒಳ್ಳೆ ಆಗುತ್ತೆ ಅಲ್ವಾ? ಎಸ್. ಪರ್ಜನ್ಯ, ಈಗೇನಂದರೆ ಇಷ್ಟವರೆಗೆ ಇಲ್ಲಿ ಆ್ಯಕ್ಚುಲಿ ಈ ಪ್ರೋಗ್ರಾಮಲ್ಲಿ ನನ್ನ ಪ್ರೀತಿ ಹಾಡು ಅಂದರೆ ಮೀನಿಂಗ್ ಸರಿ, ನನ್ನ ಪ್ರೀತಿ ಹಾಡು ನನಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಡು. ಬಟ್ ಇಲ್ಲೇನಾಗಿತ್ತು ಅಂದರೆ ಇದುವರೆಗೆ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾದವರು ಬೇರೆ ಬೇರೆ ಕಡೆ ತುಂಬ ಪ್ರೋಗ್ರಾಮ್ನ ಕೊಟ್ಟವರೆಲ್ಲ ಬರ್ತಾ ಹೋಗ್ತಾಯಿದ್ರು. ಆದರೆ ಇವತ್ತು ನಾವು ನಿಮ್ಮನ್ನು ಕೂರಿಸಿದ್ದೇನೆ ಯಾಕೆಂದರೆ ನೀವೀಗ ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ. ನೀವು ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಪ್ರೇರಣೆ ಆಗಬೇಕು, ನಿಮಗೆ ಖುಷಿ ಆಗಬೇಕು. ಆ ಮೂಲಕ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಓ ಪರ್ಜನ್ಯ ಇದ್ದಾನೆ, ಅವನು ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ನಮಗೂ ಅದೇ ಥರ ಹಾಡಬೇಕು ಅಂತ ನಿನ್ನ ಹಾಡನ್ನು ನೋಡಿ ಅವರೆಲ್ಲ ಮಕ್ಕಳು ಖುಷಿ ಪಡಬೇಕು ಅನ್ನೋದೇ ನಮ್ಮ ಆಸೆ. ಸೊ ಇನ್ನೊಂದು ನೆಕ್ಸ್ಟ್ ರೌಂಡಲ್ಲಿ ಇನ್ನೊಂದು ಹಲವಾರು ಪ್ರಶಸ್ತಿಗಳನ್ನ ಗೆದ್ದ ಮೇಲೆ ಮತ್ತೆ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು, ಅಲ್ಲಿ ನಮ್ಮ ಒಟ್ಟಾಗಿ ಮಾತಾಡಬೇಕು. ಸೊ ಒಳ್ಳೆಯ ಪ್ರಯತ್ನ ಮಾಡಿ, ಓಕೆ, ಹಾರ್ಡ್ ವರ್ಕ್ ಮಾಡಿ, ಒಳ್ಳೆ ಗುರುಗಳಿದ್ದಾರೆ ಅವ್ರ ಹತ್ರ ಚೆನ್ನಾಗಿ ಕಲೀರಿ, ಸಂಗೀತ ಕಲೀರಿ, ಜೊತೆಗೆ ಕಾಂಪಿಟೇಷನ್ಗೆ ಹೋಗಿ ವಿನ್ ಆಗ್ತದೆ ಬಿಡ್ತದೆ ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಮಾಡಿ, ಆಯಿತಾ? ಹಾರ್ಡ್ ವರ್ಕ್ ಮಾಡಿ, ಜೊತೆಗೆ ಒಳ್ಳೆ ಸ್ಟಡಿ ಮಾಡಿ, ಓದಿ. ಇನ್ನೊಂದು ಸಲ ನಮ್ಮ ಸ್ಟುಡಿಯೋಗೆ ಬಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅಂದರೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಆಪರ್ಚುನಿಟಿ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಸ್ಪಂದನ ವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿಯ ಹಾಡು, ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಗಾಯನ ದೇವರು ಅವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಸ್ತುತವನ್ನು ಪಡಿಸ್ತಾ ಇದ್ದೇವೆ. ಇದುವರೆಗೂ ಅನೇಕ ಸಾಧಕರು, ಉತ್ತಮ ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಉತ್ತಮ ಹಾಡುಗಳನ್ನು ಹಾಡಿದ್ದಾರೆ. ನಾವೆಲ್ಲರೂ ಕೇಳಿ ಅದನ್ನು ಖುಷಿ ಪಟ್ಟಿದ್ದೇವೆ. ಇವತ್ತು ನಮ್ಮ ಜೊತೆ ಪುಟಾಣಿ ಗಾಯಕ ಪರ್ಜನ್ಯ ಅವರು ಇಷ್ಟೊತ್ತು ನಮ್ಮ ಜೊತೆ ಇದ್ದರು. ಅವರ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ನಿರಂತರವಾಗಿ ಅದ್ಭುತವಾದಂಥ ಹಾಡುಗಳನ್ನು ಹಾಡಿದ್ದಾರೆ. ತನ್ನ ವಯೋಮಿತಿಗೆ ತಕ್ಕಂತೆ ತನ್ನ ಪ್ರಯತ್ನವನ್ನು ಮೀರಿ ಅದ್ಭುತವಾಗಿ ಹಾಡಿದ್ದಾರೆ. ಅವರ ಭವಿಷ್ಯ ಇನ್ನಷ್ಟು ಸುಖಮಯವಾಗಿರಲಿ, ಅವರಿಗೆ ನಿರಂತರವಾದ ಸಾಧನೆ ಅವರಿಗೆ ಅವರ ಪಾಲಾಗಲಿ. ಜೊತೆಗೆ ಆ ಮೂಲಕವಾಗಿ ಇನ್ನಷ್ಟು ಸಾಧನೆಗಳನ್ನು ಮಾಡ್ತಾ ಅನೇಕ ರೀತಿಯ
ಕೀರ್ತಿ ಅವರಿಗೆ ಸಿಗಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು.